SCS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ SCS ಫಸ್ಟ್ ಗ್ರೇಡ್ ಕಾಲೇಜಿನ ವತಿಯಿಂದ ಸಂಗಮ 25 ಎಂಬ ಡಿಗ್ರಿ ವಿದ್ಯಾರ್ಥಿಗಳ ಅಂತರ್ ಕಾಲೇಜು ಕಲ್ಚರಲ್ ಫೆಸ್ಟ್ SCS ರಿವರ್ ಸೈಡ್ ಕ್ಯಾಂಪಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತುಳು ಕಂಟೆಂಟ್ ಕ್ರಿಯೇಟರ್ ಮತ್ತು ಯೂಟ್ಯೂಬರ್ ಶರಣ್ ಚಿಲಿಂಬಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಭಾಗಿಯಾದ ಕಲ್ಚರಲ್ ಫೆಸ್ಟ್ಗಳ ಅನುಭವಗಳನ್ನು ತಿಳಿಸಿದರು. You learn more outside the classroom. ನನ್ನ ಫ್ರೆಂಡ್ಸ್ ಪೂರ ಬಂಕ್ ಬಂದದ ಪಿಕ್ಚರ್ ಪೂರ ಪೋಯರು ಪಣ್ಣಕ್ಕೆ ಅಂದ್ರೆ ಹೆಂಗೆ ಅರ್ಥ ಆಡೋ ಅರ್ಧಾದ ಪಣ್ಣಿ. ಸೊ ಈ ಮೆಂಟ್ ನಿಗಲ್ ವರ್ಕ್ಶಾಪ್ಸ್ ಪೋಂಡ ಅತ್ತನ ಸೆಮಿನಾರ್ಸ್ ಪೋಂಡ ಅತ್ತನ ಇಂಚಿನ ಕಲ್ಚರಲ್ ಆಕ್ಟಿವಿಟೀಸ್ ಫೆಸ್ಟ್ ಪೂರ ಪೋಂಡ ಯು ಲರ್ನ್ ಮೋರ್. ಐದು ಪಕ್ಕ ನಾನ್ ಸ್ಟಾಪ್ ಯಾನ್ ಪ್ರತಿ ಓವಾಡ ಇನ್ವಿಟೇಷನ್ ಬಂದ ಕಾಲೇಜ್ ಅಂದ್ರೆ ಐ ಯೂಸ್ ಟು ಟೇಕ್ ಪ್ರಿನ್ಸಿಪಲ್ಸ್ ಪರ್ಮಿಷನ್ ಆ್ಯಂಡ್ ವಿ ಯೂಸ್ ಟು ಗೋ ಅಲ್ಪ ಬೋದು ಇಂಚನೆ ಮಸ್ತ್ ಫಂಕ್ಷನ್ ಪೂರ ಇನಾಗ್ರೇಷನ್ ಅಂತೂ ಕೇಂದ್ರ ಮನಸ್ಸಿತ್ತು ಇಂಥ ನಿಗ್ಲಿಲ್ಲ ಸ್ಪೀಚ್ ಪೂರ ಕೇಂದ್ರ ಮನಸ್ಸು ಮಾಡಲು ಎಂಗುಲ್ಲ ಕೇಳೋನಿತ್ತ ದಾದ ಪನ್ಪೇರು ಗೊತ್ತಿತ್ತು ಕೇಳೋನಿತ್ತ ಇಂಚನೆ ಪಾರ್ಟಿಸಿಪೇಟ್ ಮಲ್ತು ಇವು ಎನ್ನಲೆ ಯಾನಿತ್ತೆ ಫುಲ್ ಟೈಮ್ ಕರಿಯರೇ ನೆಟ್ಟು ಡ್ಯಾನ್ಸ್ ಮಲ್ತೊಂದು ರೀಲ್ಸ್ ಇದು ಕೆಲವು ಜನ ಇಂಥ ಫೋನ್ ಪತ್ತೊಂಬತ್ತು ಇರುತ್ತೆ ಇಂಥ ಸ್ಟಾರ್ಟಿಂಗ್ ವೀಡಿಯೋ ತಪ್ಪರೆ ನಮ್ಮಲ್ಲ ಶುರು ಮಲ್ತೀನಿ ಅಂಚನೆ ಅಪ್ಪ ಇಂಗ್ಲೇ ಪಂಡೇರಿ ಇಂಚಿ ಮರಲೇ ಇತ್ತೆ ಮರಲೇ ನನಗೆ ಕಾಂಪಿಟೇಷನ್ ಅವನು. SCS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಆಡಳಿತಾಧಿಕಾರಿ UK ಖಾಲಿದ್ ಅವರು ಮಾತನಾಡಿ, ಸಂಸ್ಥೆಯ ಸಾಧನೆಗಳ ಬಗ್ಗೆ ತಿಳಿಸಿ ಹೆಮ್ಮೆ ವ್ಯಕ್ತಪಡಿಸಿದರು. SCS ಕಾಲೇಜು ಕಳೆದ 30 ವರ್ಷಗಳಿಂದ ಮಂಗಳೂರಿನಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಈಗ ಒಂದು ಉತ್ತುಂಗದಲ್ಲಿರುವಂತಹ ಒಂದು ವಿದ್ಯಾಸಂಸ್ಥೆ SCS ಫಸ್ಟ್ ಗ್ರೇಡ್ ಕಾಲೇಜ್. ಇದು 2023ರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ಪ್ರಕಾರ ಇಲ್ಲಿ SCS PU ಕಾಲೇಜ್, SCS ರಿವರ್ ಸೈಡ್ ಇಂಟರ್ನ್ಯಾಷನಲ್ ಅಕಾಡೆಮಿ, SCS ಪ್ರೀ ಸ್ಕೂಲ್ ಎಂಬ ವಿದ್ಯಾಸಂಸ್ಥೆಗಳನ್ನು ಈ ಕ್ಯಾಂಪಸ್ನಲ್ಲಿ ನಾವು ಹುಟ್ಟುಹಾಕಿ, ಇದಕ್ಕಿಂತ ಮೊದಲು ಕಳೆದ 30 ವರ್ಷಗಳಿಂದ SCS ನರ್ಸಿಂಗ್ ಕಾಲೇಜು, SCS ನರ್ಸಿಂಗ್ ಇನ್ಸ್ಟಿಟ್ಯೂಟ್, ಕರ್ನಾಟಕ ಕಾಲೇಜ್ ಆಫ್ ಫಿಸಿಯೋಥೆರಪಿ ಮತ್ತು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್. SCS ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ K ಬಾಲಕೃಷ್ಣ ಭಾರದ್ವಾಜ್ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಬಹಳ ಮುಖ್ಯವಾಗಿರುವಂಥವರು ನಮ್ಮ ದೇಶದ ರಕ್ಷಣೆಯಲ್ಲಿ, ನಮ್ಮ ಸಂಸ್ಥೆಯ ರಕ್ಷಣೆಯಲ್ಲಿ ಕಿತ್ತೂರು ಚೆನ್ನಮ್ಮನಂತಿರುವಂತಹ ವಿನಯ ಮೇಡಮ್ರವರು, ಕೆಳದಿಯ ಚೆನ್ನಮ್ಮನಂತಿರುವಂತಹ ನಮ್ಮ ಹೆಲೆನ್ ಮೇಡಮ್ರವರು, ಇವರಿಬ್ಬರು ನಮ್ಮ ಸಂಸ್ಥೆಗೆ ರಕ್ಷಕರಾಗಿ ಇರುವಂಥವರು. ಹಾಗಾಗಿ ಇವರುಗಳೆಲ್ಲರೂ ನಮ್ಮೊಂದಿಗೆ ಇರುವಾಗ ಇಂತಹ ಇಂಟರ್ ಕಾಲೇಜ್ ಫೆಸ್ಟನ್ನು ಕುಂದಾಪುರದಲ್ಲಿಯ ತನಕ ಈ ಎಲ್ಲ ಕಾಲೇಜುಗಳನ್ನು ಬರಮಾಡಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಇವರೆಲ್ಲರ ಸಹಕಾರ ಅನ್ನುವಂಥದ್ದು ನಮಗಿರೋದ್ರಿಂದ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮದ ಮುಖ್ಯ ಅತಿಥಿ ಶರಣ್ ಚಿಲಿಂಬಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. SCS ಪ್ರೀ ಸ್ಕೂಲ್ನ ಪ್ರಾಂಶುಪಾಲರಾದ ವಿನಯ ಡಿಸೋಜಾ, SCS ರಿವರ್ ಸೈಡ್ ಇಂಟರ್ನ್ಯಾಷನಲ್ ಅಕಾಡೆಮಿಯ ಪ್ರಾಂಶುಪಾಲರಾದ ಹೆಲೆನ್ ಲೋಬೋ, BCA ವಿಭಾಗದ ಉಪನ್ಯಾಸಕರಾದ ಮಾಧವ ಕೆ, ಕಾರ್ಯಕ್ರಮ ಸಂಯೋಜಕರಾದ ಕೇಶವ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಯೋಜಕರಾದ ವಿಶ್ವಾತ್ಮಿಕಾ ಸ್ವಾಗತಿಸಿ ವರ್ಷಾ ವಿ ವಂದಿಸಿದ್ರು. ಅಶ್ವಿನಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ಶರತ್ ಸಾಲ್ಯನ್ V4 ನ್ಯೂಸ್ ಮಂಗಳೂರು.